ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿವಿಧ ಕಡೆಗಳಲ್ಲಿ ಪ್ರತಿಭಟನೆಗಳು ನಡೀತಾ ಇವೆ. ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಯಾರು ಅಂತ ಗೊತ್ತಿದ್ರೆ ಅವರಿಗೆ ಗುಂಡು ಹಾಕಿ ನನ್ನ ಬಳಿಗೆ ತನ್ನಿ ಎಂದು ರಾಮಸೇನೆ ಮುಖಂಡ ಪ್ರಸಾದ್ ಅತ್ತವರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೌಜನ್ಯ ಪ್ರಕರಣದ ತನಿಖೆ ವಿಫಲವಾಗಿದೆ. ಸಂತೋಷ್ ಎನ್ನುವ ವ್ಯಕ್ತಿ 11 ವರ್ಷ ಜೈಲು ಸೇರಿದ್ದು ಅವನ ಜೀವನ ನಾಶವಾಗಿದೆ. ಇವತ್ತು ಹೋರಾಟ ಪ್ರತಿಭಟನೆ ಎಂದು ಕುಳಿತುಕೊಳ್ಳುವ ಸಮಯವಲ್ಲ. ಒಂದು ಕಡೆ ದೇವಸ್ಥಾನದ ಹೆಸರು ಹಾಳಾಗುತ್ತಿದೆ, ಇನ್ನೊಂದು ಕಡೆಯಿಂದ ಹೋರಾಟ ಸಂಘಟನೆಗಳಿಂದ ನಡೆಯುತ್ತಿದೆ. ನಮಗೆ ವೀರೇಂದ್ರ ಹೆಗ್ಡೆ ಅವರ ಮಾತು ಬೇಕಿತ್ತು. ಅವರು ಸೌಜನ್ಯ ಪರವಾಗಿ ನಿಂತಿದ್ದಾರೆ, ಹೋರಾಟಕ್ಕೆ ಬೆಂಬಲ ನೀಡಿದ್ದಾರೆ. ನಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಹೀಗೆ ಆಗ್ತಿದ್ರೆ ನಾವು ಏನು ಮಾಡ್ತಾ ಇದ್ದೆವು? ಸೌಜನ್ಯನ ಅತ್ಯಾಚಾರ ಕೊಲೆ ಮಾಡಿದವರು ಅವರಿಗೆ ಗೊತ್ತಿದ್ದರೆ, ಅಂತಹ ವ್ಯಕ್ತಿಗಳಿದ್ರೆ ಅವರಿಗೆ ಗುಂಡು ಹಾಕಿ ನನ್ನ ಬಳಿಗೆ ಕರೆತನ್ನಿ ಎಂದು ಹೇಳಿದರು. ಅವರು ಇವತ್ತು ಸೌಜನ್ಯನ ಪರವಾಗಿ ನಿಂತಿದ್ದಾರೆ. ನಾವು ನಿಮ್ಮ ಜೊತೆ ಹೋರಾಟ ಮಾಡ್ತೇವೆ, ಸೌಜನ್ಯನಿಗೆ ಒಂದು ನ್ಯಾಯ ದೊರಕಿಸ್ತೇವೆ ಅಂತ ಹೇಳಿ. ನಾನು ಎಲ್ಲ ಹಿಂದೂಗಳಿಗೆ, ಯಾಕಂತೇಳಿದರೆ ನಮ್ಮ ಮನೆಯ ಹೆಣ್ಮಗಳಾಗ್ತಿದ್ರೆ ನಾವು ಏನು ಮಾಡ್ತಿದ್ವಿ? ಹಾಗಿರಬೇಕಿದ್ರೆ ನಾವು ಇದನ್ನು ಸಾಮಾನ್ಯ ವಿಚಾರವಾಗಿ ತೆಗೆದುಕೊಳ್ಳುವುದಲ್ಲ. ಅಲ್ಲಿಯ ಅವ್ರಿಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳೋದು ಅಂಥ ವ್ಯಕ್ತಿಗಳಿದ್ದರೆ, ನಾನು ಹೇಳೋದು ಗುಂಡು ಹಾಕಿ ನನ್ನ ಹತ್ರ ಬನ್ನಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾರು ಗೊತ್ತಿದೆ ಅಂತ ಅವರಿಗೆ ವಿಚಾರ ಗೊತ್ತಿದೆ ಅಂಥವರಿಗೆ ಗುಂಡು ಹಾಕಿ, ನಮ್ಮ ದೇಶದಲ್ಲಿ ಯಾವುದೇ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಬಾರ್ದು. ನಮ್ಮ ದೇಶದಲ್ಲಿ ಅಂಥ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಏನಾದರೂ ಆಗುತ್ತೆ ಅಂತ ಇದ್ದರೆ ದಯವಿಟ್ಟು ಇಡೀ ಸಮಾಜ ಅದನ್ನು ವಿರೋಧ ಮಾಡಬೇಕು. ಇವತ್ತು ಕಾನೂನು ರೀತಿಯಲ್ಲಿ ಅವರು ಕೈಯಿಂದ ತಪ್ಪಿಸುವುದಾದರೂ ವ್ಯಕ್ತಿಗಳು ಯಾರಂತ ಗೊತ್ತಿದ್ರೆ ಅಲ್ಲಿಯ ಜನ ಏನಿದ್ದಾರೆ ಗುಂಡಾಕ್ಲಿ, ನಮ್ಮ ರಾಮಸೇನೆ ಖಂಡಿತ ಖಡಾಖಂಡಿತವಾಗಿ ಹೇಳ್ತೇವೆ, ನಾವು ಅವ್ರ ಜೊತೆಗೆ ನಿಲ್ತೇವೆ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಗೆ ಸಂತೋಷ ಆಗುತ್ತೆ ಅಂತ ಹೇಳುವಂಥದ್ದು ಖಂಡಿತ ನಂಬಿಕೆ ಇದೆ. ಆ ಭಯ ಬಿಟ್ಟು ಮುಂದಕ್ಕೆ ಆ ಪ್ರತಿಭಟನೆ, ದೇವಸ್ಥಾನದ ವಿರೋಧ ಇದೆಲ್ಲ ಬಿಟ್ಟು ಮುಂದಕ್ಕೆ ಒಂದು ಒಳ್ಳೆ ರಿಸಲ್ಟ್ ಬರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೀರೇಂದ್ರ ಹೆಗ್ಡೆಯವರು ಪಾಪ ಇಡೀ ಹಿಂದೂ ಸಮಾಜಕ್ಕೆ ಬೇಕಾದವರು. ಇವತ್ತು ಅವರು ಹೇಳ್ತಾ ಇದ್ದಾರೆ, ಅವರು ಹೇಳಿದ್ದಾರೆ ನಿನ್ನೆ ಮೊನ್ನೆ ಕೆಲವೊಂದು ಇದರಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದರೆ, ನಾವು ನಮ್ಮದು ಯಾವುದೇ ಅದರಲ್ಲಿ ಕೈವಾಡ ಇಲ್ಲ, ನಾವು ಅದನ್ನೇ ಬಯಸ್ತಾ ಇದ್ದೇವೆ. ಸೌಜನ್ಯನ ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕು, ಅದರಲ್ಲಿ ಯಾರೇ ಇರಲಿ ಅವರನ್ನು ಕಂಡು ಹಿಡಿಬೇಕು, ಪತ್ತೆ ಮಾಡಬೇಕು ಅಂತ ಹೇಳುವಂಥ ವಿಚಾರವನ್ನು ಇಟ್ಟಿದ್ದಾರೆ. ಹಾಗಿರಬೇಕಿದ್ರೆ ನಾವು ಯಾರ ಮೇಲೆ ಒಂದು ಗೂಬೆ ಕೂರಿಸುವಂಥ ಕೆಲಸ ನಾನು ಮಾಡ್ತಾ ಇಲ್ಲ. ಮಹೇಶಣ್ಣನ ಹೋರಾಟನೂ ಸರಿಯೇ, ಅವರು ಹೇಳಿದಂಥ ಮಾತು ಸರಿಯೇ. ಹಾಗಿರಬೇಕಿದ್ರೆ ಅವರಿಗೂ ಗೌರವ ಕೊಡ್ತೀವಿ. ನಾವು ಮಹೇಶ್ ಶೆಟ್ಟಿ ತಿಮುರಡಿಯವರಿಗೂ ನಾವು ಖಂಡಿತ ಅವರ ಹೋರಾಟದಲ್ಲಿ ನಾವು ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಷ್ಟ